ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಅಂತರ್ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯು ಕಾರ್ಕಳದ ನೂತನ ಈಜುಕೊಳದಲ್ಲಿ ನಡೆಯುತ್ತಿದ್ದು, ಇದರ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಇಂದು ನಡೆದ ಸ್ಪರ್ಧೆಯಲ್ಲಿ ಸುಮಾರು 200ಕ್ಕೂ ಅಧಿಕ ಈಜುಪಟುಗಳು ಭಾಗವಹಿಸಿದ್ರು. ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತರ್ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಗೆ ಚಾಲನೆ ನೀಡಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ದಿನಕರ್ ಬಾಬು ಅವರು ದೀಪ ಬೆಳಗಿಸಿ ಈಜು ಸ್ಪರ್ಧೆಗೆ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಶಾಸಕರಾದ ಸುನಿಲ್ ಕುಮಾರ್ ಅವರು ಈಜುಕೊಳ ನಿರ್ಮಾಣ ಮಾಡಲು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ. ನಿನ್ನೆ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು 1.64 ಲಕ್ಷ ರೂಪಾಯಿ ವೆಚ್ಚದ ಈಜುಕೊಳವನ್ನ ಉದ್ಘಾಟಿಸಿದ್ದಾರೆ. ಇದರ ಉಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಿ ಎಂದು ಹೇಳಿದ್ರು. ಕಾರ್ಕಳ ತಾಲೂಕಿಗೆ ಸಮರ್ಪಣೆಗೊಂಡಿದೆ. ಬಹುಶಃ ಅದರ ಒಂದು ಪ್ರಯೋಜನವನ್ನು ನಮ್ಮ ಕಾರ್ಕಳ ತಾಲೂಕಿನ ಎಲ್ಲ ಈಜುಪಟುಗಳು ಮತ್ತು ಈಜಿನ ಆಸಕ್ತಿ ಉಳ್ಳವರು ಅದರ ಇದನ್ನು ಫಲವನ್ನು ಅನುಭವಿಸಬೇಕೆನ್ನುವ ಕಲ್ಪನೆಯಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ಈ ಒಂದು ಈಜು ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸ್ಪರ್ಧೆಗೆ ಬಂದಂತ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತೆ ಅಭಿನಂದಿಸುತ್ತಾ ಈ ಸ್ಪರ್ಧೆಯಲ್ಲಿ ಸುಮಾರು 204 ಸ್ಪರ್ಧಿಗಳು ಪಾಲ್ಗೊಂಡಿದ್ರು. ಈ ಸಂದರ್ಭ ತಾಲೂಕು ಪಂಚಾಯತ್ನ ಸದಸ್ಯರಾದ ಪ್ರವೀಣ್, ಜಿಲ್ಲಾ ಈಜು ಅಧ್ಯಕ್ಷರಾದ ರಾಮಕೃಷ್ಣ, ಮಂಗಳೂರಿನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ತರಬೇತುದಾರರಾದ ಶಿವಾನಂದ ಕಟ್ಟಿ, ಸಹಾಯಕ ನಿರ್ದೇಶಕರಾದ ಡಾ ರೋಷನ್ ಕುಮಾರ್ ಶೆಟ್ಟಿ, ದೈಹಿಕ ಶಿಕ್ಷಕ ಗಣಪಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.